ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಮಚ್ಚಿಮಲೆ ಫಾರ್ಮ್ ನಿನ್ನೆ ಏಕಕಾಲದಲ್ಲಿ ಹಲವು ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. ಒಂದೆಡೆ ಸವಿ ಸಂಜೆ ಭಾರತ್ ಮಾತಾ ಪೂಜಾನ ಕಾರ್ಯಕ್ರಮ ಸಂಗೀತ ಸಂಭ್ರಮ ಆದ್ರೆ, ಅದೇ ವೇದಿಕೆಯಲ್ಲಿ ಅನುಷಾ ಗೌರಿ ಮತ್ತು ಲಾಲ್ ಕೃಷ್ಣೇಶ್ ಅವರ ಮದುವೆ ಸಂಭ್ರಮದ ಜೊತೆಗೆ ಮಚ್ಚಿಮಲೆ ಅನಂತ್ ಭಟ್ ಮತ್ತು ಶ್ರೀಮತಿ ಶಾಂತಲಾ ಎ ಭಟ್ ಅವರ ಮದುವೆಯ ರಜತಾ ಸಂಭ್ರಮ ನೆರವೇರಿದೆ. ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದ್ದ ಮಚ್ಚಿಮಲೆ ಫಾರ್ಮ್ನಲ್ಲಿ ಮೊದಲು ಬೆಂಗಳೂರಿನ ಖ್ಯಾತ ಗಾಯಕರಾದ ಶಶಿಧರ್ ಕೋಟೆ ಮತ್ತು ಬಳಗದವರಿಂದ ಸಂಗೀತ ಸಂಭ್ರಮ ನಡೆಯಿತು. ಬಳಿಕ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್, ಶಾಸಕರಾದ ಹರೀಶ್ ಪುಂಜ, ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹನಾಯಕ್, ವಿಧಾನ ಪರಿಷತ್ ಸದಸ್ಯರಾದ ಹರೀಶ್ ಕುಮಾರ್, ಮಾಜಿ ಶಾಸಕ ಕೆ ವಸಂತ ಬಂಗೇರ, ಜಿಎಲ್ ಬಲರಾಮ ಆಚಾರ್ಯ, ಡಾಕ್ಟರ್ ಯಶೋವರ್ಮ, ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್, ನವವಿವಾಹಿತ ಜೋಡಿಗಳು, ರಜತಾ ಸಂಭ್ರಮದ ದಂಪತಿಗಳು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಇದೇ ಸವಿ ಸಂಜೆ ಕಾರ್ಯಕ್ರಮದಲ್ಲಿ ಮಚ್ಚಿಮಲೆ ಅನಂತ್ ಭಟ್ ಅವರು ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ, ಶ್ರೀರಾಮಚಂದ್ರಪುರ ಮಠದ ಶ್ರೀ ವಿಷ್ಣುಗುಪ್ತ ವಿದ್ಯಾಪೀಠದ ನಿರ್ಮಾಣಕ್ಕೆ, ಜೊತೆಗೆ ಮುಂಡಾಜಿಯಲ್ಲಿ ನಿರ್ಮಾಣವಾಗಿರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಶಾಲೆಗೆ ಹಾಗೂ ಬೆಳ್ತಂಗಡಿಯಲ್ಲಿ ತಲೆ ಎತ್ತಲು ಸಿದ್ಧವಾಗಿರುವಂತಹ ರೋಟರಿ ಸಂಸ್ಥೆಯ ಕಟ್ಟಡ ನಿರ್ಮಾಣಕ್ಕೂ ನಿಧಿ ಸಮರ್ಪಿಸಿದ್ದಾರೆ. ಇನ್ನು ಈ ವೇದಿಕೆಯಲ್ಲಿ ಸಂಗೀತ ರಸದೌತಣ ನೀಡಿದ ಶಶಿಧರ್ ಕೋಟೆ ಹಾಗೂ ತಂಡವನ್ನ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುರಳಿ ಕೃಷ್ಣ ಹಸಂತಡ್ಕ, ಧನಂಜಯ ರಾವ್, ವಸಂತ್ ಸಾಲಿಯನ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ ಏನಿ ನೃತ್ತ ಮೋದ ಏನಿ ಮೌರ ಜನಾದ ಏನಿ ನೃತ್ತ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ बोलो भारत माता की, बोलो भारत माता की, बोलो भारत माता की। ಬಂಧ ಮದುವೆಯ ಈ ಬಂಧ ಅನುರಾಗದಾನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ಮಚ್ಚಿಮಲೆ ಮನೆಯ ವತಿಯಿಂದ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಶಶಿಧರ್ ಕೋಟೆಯವರು ಅವರ ತಂಡವನ್ನ ಹೋಗಿಲ್ಲ